ಸೂಲಗಿತ್ತಿ ತಾಲೂಕಿನ ತಿಮ್ಮಕ್ಕರಿಗೆ ಮಾತಾಜಿಯವರಿಂದ ಸನ್ಮಾನ. ಚಳ್ಳಕೆರೆ ನಗರದ ಬೆಂಗಳೂರು ರಸ್ತೆಯ ವಾಸವಿ ಕಾಲೋನಿಯ ಶಾರದಾಶ್ರಮಕ್ಕೆ ತಾಲೂಕಿನ ಕಾಲುವೆಹಳ್ಳಿಯ ಶತಾಯುಷಿ ಸೂಲಗಿತ್ತಿ ತಾಲೂಕಿನ ತಿಮ್ಮಕ್ಕ ಅವರು ಭೇಟಿ ನೀಡಿದ ಸಂದರ್ಭದಲ್ಲಿ ಶಾರದಾಶ್ರಮದ ಅಧ್ಯಕ್ಷರಾದ ಮಾತಾಜಿ ತ್ಯಾಗಮಯಿಯವರು ಗೌರವಧನ ವಿತರಿಸಿ ಸನ್ಮಾನಿಸಿದರು. ಸಂದರ್ಭದಲ್ಲಿ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಸುಧಾಮಣಿ, ಗೀತಾ ವೆಂಕಟೇಶ್ ರೆಡ್ಡಿ, ವನಜಾಕ್ಷಿ ಮೋಹನ್, ಯತೀಶಂ ಸಿದ್ದಾಪುರ್, ಪಾಲಕ ಮಂಜುಳಾ ಜೈಪಾಲ್, ಕಾವೇರಿ ಸುರೇಶ್ ಯಾದವ್, ಋತ್ವಿಕ್, ಗೌತಮಿ, ಮೌನಶ್ರೀ ಉಪಸ್ಥಿತರಿದ್ದರು. ವರದಿ ಯತೀಶಂ ಸಿದ್ದಾಪುರ್, ಚಳ್ಳಕೆರೆ.